ಹಿಂಸೆಗಳು ಬಹುಮುಖದವು. ಕಪ್ಪು ಹಣ ಕೊಡುವ ಕೈಗಳು ಯಾರನ್ನಾದರೂ ಸಾಯಿಸಬಲ್ಲವು, ಮುಖ್ಯವಾಗಿ ಬಡವರನ್ನು. ಅದು ಬಹುಗುಂಪು ಬಹುಪಕ್ಷಗಳಿಗೆ ದಾರಿ. ಅಲ್ಲಿ ನಾಜಿ ಒಂದಕ್ಕೆ ಕಾಯಂ ಜಾಗ ಉಳಿಯುವುದಿಲ್ಲ. ಬ್ರಿಟನ್, ಜರ್ಮನಿ, ಜಪಾನ್, ಫ್ರಾನ್ಸ್, ಕೆನಡಾ ಎಂದು ಜಗತ್ತಿನ ಪ್ರಸಿದ್ಧ ದೇಶಗಳಲ್ಲೆಲ್ಲ ಇಂದು ಮೈತ್ರಿ ಸರ್ಕಾರಗಳು ಅಧಿಕಾರದಲ್ಲಿದೆ. ಅದರಲ್ಲಿ ಭಾರತವೂ ಸೇರಿದೆ. ಒಂದೇ ಪಕ್ಷದ ಆಡಳಿತದ ದೇಶಕ್ಕೆ ಈಗ ಲೋಕದಲ್ಲಿ ಬಹುಮತ ಇಲ್ಲ. ಭಾರತದ ಸಹಿತ ಎಲ್ಲ ನೆರೆಹೊರೆ ದೇಶಗಳಲ್ಲಿ ಸಹ ಮೈತ್ರಿ ಸರ್ಕಾರಗಳು ಇದೆ. ಮಯನ್ಮಾರ್, ಬಾಂಗ್ಲಾದೇಶ, ಅಫಘಾನಿಸ್ತಾನಗಳ ಈಗಿನ ಆಡಳಿತಗಳು ಮೈತ್ರಿ ಸರ್ಕಾರಗಳನ್ನು ಸೋಲಿಸಿಲ್ಲ, ಅಡ್ಡದಾರಿಯಲ್ಲಿ ಮುರಿದಿದೆ. ಭಾರತದ ರಾಜ್ಯಗಳಲ್ಲೂ ಇಂದು ಏಕಪಕ್ಷದ ಸರ್ಕಾರಗಳು ಬಹುತೇಕ ಕಡೆ ಬಹುಮತ ಕಳೆದುಕೊಂಡಿದೆ. ಮೈತ್ರಿಗೆ ಜೈ, ಬಿಜೆಪಿ ಕೂಟದ ಖರೀದಿಗೂ ಜೈ. 26 ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂತು, ಒಂದಷ್ಟು ಮುರಿದು ಬಿತ್ತು. ಬಿಜೆಪಿ ಮೈತ್ರಿ ಪಡೆಯಲ್ಲಿ 38 ಪಕ್ಷಗಳು ಇದೆ. ಆಗ ಭಾರತದ ರಾಜ್ಯಗಳ ಪ್ರತಿನಿಧಿಗಳ ಲೆಕ್ಕದಲ್ಲಿ ಬಹುಮತ ಹೊಂದಿದ್ದ ಇಂಡಿಯಾ ಮೈತ್ರಿಕೂಟ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ. ಈಗ ಬಿಹಾರ ಚುನಾವಣೆ ಕಾದಿದೆ, ಕರಾವಳಿ ಕೆರಳಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.